ಪಿದಡ್ ಪೈನ ಆದೇಶದಂಚ ಅಂಗಾರೆ ಪದವಿ ಕಾಲೇಜುಲು ಶುರುವಾತದು. ದಕ್ಷಿಣ ಕನ್ನಡ ಬೊಕ್ಕ ಒಡಿಪು ಜಿಲ್ಲೆಡು ಸುಮಾರು 8 ತಿಂಗಳಿಡ್ದು ಬೊಕ್ಕ ಬೇತೆ ಬೇತೆ ಕಾಲೇಜುಲು ಕಲ್ಪನಕ್ಲಿನ ಎದುಕೊನೆರೆ ತಯಾರಾತ. ಸರ್ಕಾರ ಪಿದಡ್ ಪೈನ ಪರಿಷ್ಕೃತ ಆದೇಶದಂಚ ರಾಜ್ಯಡು ಅಂಗಾರೆ ಪದವಿ ಕಾಲೇಜುಲು ಶುರುವಾತದು. ದಕ್ಷಿಣ ಕನ್ನಡ ಬೊಕ್ಕ ಒಡಿಪು ಜಿಲ್ಲೆಡು ಸುಮಾರು 8 ತಿಂಗಳಿಡ್ದು ಬೊಕ್ಕ ಬೇತೆ ಬೇತೆ ಕಾಲೇಜುಲು ಕಲ್ಪನಕ್ಲಿನ ಎದುಕೊನೆರೆ ತಯಾರಾತ. ಕಾಲೇಜಿಗೆ ಬರ್ಪುನ ವಿದ್ಯಾರ್ಥಿಗಳು ಕೊರೋನಾ ಟೆಸ್ಟ್ ನಡಪಾಯಿನ ಪ್ರಮಾಣದ ಓಲನು ಕಾಲೇಜಿದ ಆಡಳಿತ ಮಂಡಳಿಗೆ ಸಂದಾಂಡ ಮಾತ್ರ ವಿದ್ಯಾರ್ಥಿಗಳಿಗೆ ಕ್ಲಾಸ್ಗೆ ಪೊಗ್ಗೆರೆ ಅವಕಾಶ ಮಲ್ತು ಕೊಡ್ತುಂಡು. ಕೊರೋನಾದ ಪೊರ್ತುಡು ವಿದ್ಯಾರ್ಥಿಗಳು ಜವಾಬುದಾರಿಡು ಕಾಲೇಜಿಗೆ ಬರುಡಾಪುಂಡು. ಕೊರೋನಾ ಸೀಕ್ ತಾಗಂಡ ಐತ ಜವಾಬುದಾರಿಲ ಎಂಕ್ಲಿನವೇ ಪನ್ಪುನ ಪೋಷಕರನ ಒಪ್ಪಿಗೆದ ಒಲೆಗಳ ದಸ್ಕತ್ ಪಾಡ್ದು ಕಡಪುಡ್ದು ಕೊರಡಾಪುಂಡು. ಆನ್ಲೈನ್ ಕ್ಲಾಸಲ್ಲಿ ತುಂಬ ಕಷ್ಟ ಆಗ್ತಾಯಿತ್ತು, ಕಲೀಲಿಕ್ಕೆ ಎಲ್ಲ ಆಗ್ತಾ ಇರಲಿಲ್ಲ. ಅಂದರೆ ಒಂದು ಸೈಡಲ್ಲಿ ಮನೆಯೆಲ್ಲಗೆ ಇದ್ದಾಗ ಫುಲ್ ಮನೆ ಕೆಲಸ ಸಹ ಮಾಡಬೇಕಲ್ಲ ಸ್ವಲ್ಪ ಹೊತ್ತು. ಈಗ ಇಲ್ಲಿ ಕಾಲೇಜಲ್ಲಿ ಆದರೆ ಕಲಿತಾನೆ ಇರ್ತೀವಿ, ಯಾವಾಗಾದರೂ ಬ್ರೇಕ್ ಇರುವಾಗ ಔಟ್ ಸೈಡ್ ಹಾಗೇನೆ ಅಲ್ಲಿ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಅಂತಿಲ್ಲ, ಮನೆಯೊಳಗೆಲ್ಲ ಫುಲ್ ಮಾತಾಡ್ತೆಲ್ಲ ಇರ್ತಾರೆ, ಟಿ ವಿ ಇರ್ತದೆ, ಹಾಗೆ ಮಕ್ಕಳೆಲ್ಲ ಇರ್ತಾರೆ, ಓದ್ಲಿಕ್ಕೆ ಸಹ ಆಗ್ತಿರಲಿಲ್ಲ. ಮತ್ತು ಆನ್ಲೈನ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಎಲ್ಲ ಮಾಡ್ತಿದ್ರು, ಅರ್ಥ ಆಗ್ತಿರಲಿಲ್ಲ ಅಷ್ಟು. ಇಲ್ಲಿ ಆದರೆ ಫೇಸ್ ಟು ಫೇಸ್ ಕನ್ವರ್ಸೇಷನ್ ಇರ್ತಿತ್ತು, ಡೌಟ್ ಎಲ್ಲ ಬೇಗ ಬೇಗ ಕ್ಲಿಯರ್ ಮಾಡಿ ಆಗಾಗ ಎಲ್ಲ ಇರ್ತಿತ್ತು. ಅಲ್ಲಿ ಹಾಗೆಲ್ಲ ಕ್ಲಿಯರ್ ಬೇಗ ಆಗ್ತಿರಲಿಲ್ಲ. ಮತ್ತು ನಾವು ರಿಪ್ಲೈ ಕೊಟ್ಟರೆ ಮ್ಯಾಮ್ ಎಲ್ಲ ಈಗ ಕರೆಕ್ಷನಲ್ಲಿ ಇತ್ತಲ್ಲ ಫೈನಲ್ ಇಯರ್ಸ್, ಈಗೆಲ್ಲ ಆನ್ಲೈನ್ ಕ್ಲಾಸ್ ಅಷ್ಟು ಮಾಡ್ತಿಲ್ಲ, ಕೆಲವು ಮ್ಯಾಮ್ ಎಲ್ಲ ಮಾತ್ರ ತಗೊಳ್ತಾ ಇದ್ದದ್ದು. ಆಮೇಲೆ ತುಂಬ ಕಷ್ಟ ಆಗ್ತಿರಲಿಲ್ಲ ಓದಲಿಕ್ಕೆ. ಈಗ ಆಫ್ಲೈನ್ ಈಗ ಫೇಸ್ ಟು ಫೇಸ್ ಕನ್ವರ್ಸೇಷನ್ ಹೆಂಗೆ ಅಂತ ಗೊತ್ತಿಲ್ಲ, ಇವತ್ತಿಂದ ಸ್ಟಾರ್ಟ್ ಆಗಿದ್ದಷ್ಟೇ, ಸ್ಟಾರ್ಟ್ ಆಗಲಿಲ್ಲ, ಇನ್ನಾಗಬೇಕು. ಹೇಗಿರ್ತದೆ ಅಂತ ಗೊತ್ತಿಲ್ಲ. ದೂರ ಎಲ್ಲ ಕೂತ್ಕೊಂಡಿದ್ದಾರೆ, ಸ್ಯಾನಿಟೈಸ್ ಎಲ್ಲ ಮಾಡಿಸಿದ್ದಾರೆ, ಮಾಸ್ಕ್ ಎಲ್ಲ ಕಂಪಲ್ಸರಿ. ಮತ್ತು ಪೇರೆಂಟ್ಸಿಂದ ಕನ್ಫರ್ಮೇಷನ್ ಎಲ್ಲ ಲೆಟರ್ ಉಂಟು, ಮಕ್ಕಳನ್ನು ಕಳಿಸೋ ಬರಬೇಕಂತ ಸಹ ಇಲ್ಲ. ಆನ್ಲೈನ್ ಮತ್ತು ಆಪ್ಷನ್ ಉಂಟು, ಆನ್ಲೈನ್ ಆ್ಯಂಡ್ ಆಫ್ಲೈನ್ ಕ್ಲಾಸಸ್ ಅಂತ. ಆನ್ಲೈನ್ ಸಹ ತಗೊಳ್ಬೋದು, ಆಫ್ಲೈನ್ ನಾವು ಆಫ್ಲೈನ್ ಚೂಸ್ ಮಾಡಿದ್ವಿ. ನನಗೆ ಫೇಸ್ ಟು ಫೇಸ್ ಕನ್ವರ್ಸೇಷನ್ ಆದರೆ ಕರೆಕ್ಟ್ ಅರ್ಥ ಆಗ್ತದೆ. ಆನ್ಲೈನಲ್ಲಿ ಎಷ್ಟು ಎಕ್ಸ್ಪ್ಲೇನ್ ಮಾಡಿದ್ರು ಅಷ್ಟೇ ಕಷ್ಟ. ಮಾಸ್ಕ್ ಪಾಡುನ ಕಡ್ಡಾಯ ಆದಿತದು ಸಾಮಾಜಿಕ ಅಂತರ ಪಾಲನೆ ಮಲ್ಪರೆ ಗುಮನ ಕೊಡ್ತುನಂದು ತೆರೆದು ಬೈದಂಡು. ಕ್ಲಾಸ್ಲಿನ ಸ್ಯಾನಿಟೈಸ್ ಮಲ್ತದನಂದು ಕಾಲೇಜ್ಲಿನ ಆಡಳಿತ ಮಂಡಳಿ ತೆರಿಪಾದಂಡು. ಕ್ಯಾಂಟೀನ್ ಗ್ರಂಥಾಲಯ ಗಲಸರೆ ಬಲ್ಲಿಂದು ಜಿಲ್ಲಾಡಳಿತ ಆರೋಗ್ಯ ಇಲಾಖೆ ಸರ್ಕಾರದ ಸುತ್ತೋಲೆನ ಪಿದಡ್ಪಾದಂಡು. ಕಾಲೇಜು ಶುರು ಮಲ್ತನ ಬಗೆಟ್ಟು ವಿದ್ಯಾರ್ಥಿಗಳ ಅಭಿಪ್ರಾಯ ವಾ ರೀತಿ ಉಂಡೊಂದು ನನ ತೆರೆದು ಬರುಡಾತೆ. ಸರ್ಕಾರದ ಆದೇಶ ಆದೇಶ ಪ್ರಕಾರ SOP ನಿಯಮಗಳನ್ನು ಪಾಲಿಸಿ ಇವತ್ತು ತರಗತಿಗಳನ್ನು ನಾವು ಆರಂಭಿಸಿದ್ದೇವೆ. ಇವತ್ತು ಪ್ರಥಮ ದಿನದಿಂದ ಅಂತಹ ವಿದ್ಯಾರ್ಥಿಗಳ ಕಾಲೇಜಿಗೆ ಹೆಚ್ಚಾಗಿ ಬಂದಿರೋದಿಲ್ಲ. ಇನ್ನೊಂದು ಕಾರಣ ಇದೆ ಅದಕ್ಕೆ, ಯಾಕಂದರೆ ಈಗಾಗಲೇ ನಾವು 372 ವಿದ್ಯಾರ್ಥಿಗಳ ಟೆಸ್ಟನ್ನು ಕಾಲೇಜಿನಲ್ಲೇ ನಡೆಸಿದ್ದೇವೆ. ಆಮೇಲೆ ಇನ್ನು ಕೆಲವು ವಿದ್ಯಾರ್ಥಿಗಳು ಹತ್ತಿರದ ಪ್ರೈಮರಿ ಹೆಲ್ತ್ ಸೆಂಟರ್ನಲ್ಲೇ ಟೆಸ್ಟನ್ನು ಮಾಡಿಸಿ ವರದಿಗಾಗಿ ಕಾಯ್ತಿದ್ದಾರೆ. ವರದಿ ಇನ್ನೂ ಬಂದಿಲ್ಲ. ಯಾರಿಗೆಲ್ಲ ವರದಿ ಬಂದಿದೆ, ಪಾಸಿಟಿವ್ ಯಾರಿಗೆ ಬಂದಿಲ್ಲ ಅನ್ನೋದನ್ನು ಖಾತ್ರಿಪಡಿಸ್ಕೊಂಡು ಇವತ್ತು ನಾವು ವಿದ್ಯಾರ್ಥಿಗಳ ತರಗತಿಗಳಿಗೆ ಬಿಡ್ತಾ ಇದ್ದೇವೆ. ಆಮೇಲೆ ಈಗಾಗಲೇ ನಾವು ಸುಮಾರು 72 ಮಂದಿ ಬೋಧಕೇತರ ಮತ್ತು ಸಿಬ್ಬಂದಿಗಳಿಗೆ, ಜೊತೆಗೆ ಕ್ಯಾಂಪಸ್ನಲ್ಲಿ ಕೆಲಸ ಮಾಡ್ತಿರ್ತಕ್ಕಂತಹ ಕಟ್ಟಡ ಕಾರ್ಮಿಕರಿಗೂ ಕೂಡ ನಾವು ಈಗಾಗಲೇ ಟೆಸ್ಟನ್ನು ಮಾಡಿಸಿದ್ದೇವೆ. ಸದ್ಯಕ್ಕೆ ಯಾರ್ದು ಪಾಸಿಟಿವ್ ವರದಿ ಬಂದಿಲ್ಲ. ಈಗಾಗಲೇ ವಿದ್ಯಾರ್ಥಿಗಳು 6, 7, 8 ತಿಂಗಳ ಕಾಲ ಮನೆಯಲ್ಲೇ ಕುಳಿತು ಅವರು ಒಂಥರ ಅನಿಶ್ಚಿತತೆ ಮತ್ತು ಮುಂದೆ ಏನಾಗುತ್ತೋ, ಕಾಲೇಜ್ ಸ್ಟಾರ್ಟ್ ಆಗುತ್ತೋ ಇಲ್ಲೋ, ನಮ್ಮ ಭವಿಷ್ಯ ಏನು ಅಂತ ಒಂದು ಕಾತರ ಮತ್ತು ಅವರ ಮನಸ್ಸಿನಲ್ಲಿ ಭಾಳಷ್ಟು ಗೊಂದಲಗಳಿದ್ವು. ಆ ಗೊಂದಲಕ್ಕೆಲ್ಲ ಪರಿಹಾರ ಇವತ್ತು ಬಿದ್ದಿದೆ. ಅಂತಿಮ ವರ್ಷ ಪ್ರತಿ ವಿದ್ಯಾರ್ಥಿಯ ಬಾಳಿನಲ್ಲಿ ಅತ್ಯಂತ ಪ್ರಮುಖವಾದಂಥ ವರ್ಷ. ಹಾಗಾಗಿ ಇಲ್ಲಿ ತರಗತಿಗಳು ನಡೆದು ಆದಷ್ಟು ಬೇಗ ಈಗ 5ನೇ ಸೆಮಿಸ್ಟರ್ ಪರೀಕ್ಷೆ ಆಗಬೇಕಾಗುತ್ತೆ. ಕಾಲೇಜುಗಳು ಇನ್ನೊಂದು ವಾರದಲ್ಲಿ ಎಲ್ಲವೂ ಪಿಕಪ್ ಆಗಿ ಸರಿಯಾಗಿ ಆರಂಭ ಆದರೆ ಫೆಬ್ರವರಿ ಮಾರ್ಚಲ್ಲಿ 5ನೇ ಸೆಮಿಸ್ಟರ್ ಪರೀಕ್ಷೆ ಮಾಡಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ. ಆ ನಂತರ ಮತ್ತೊಂದು 3-4 ತಿಂಗಳಲ್ಲಿ 6ನೇ ಸೆಮಿಸ್ಟರ್ ಮಾಡಿ ಅಂತಿಮ ವರ್ಷದ ವಿದ್ಯಾರ್ಥಿಗೆ ಫಲಿತಾಂಶವನ್ನು ಕೊಡಲಿಕ್ಕೆ ಭಾಳಷ್ಟು ಅನುಕೂಲ ಆಗುತ್ತೆ ಅಂತ ತಿಳ್ಕೊಂಡಿದ್ದೇನೆ. ನಮ್ಮ ಕುಡ್ಲದ ದೀಪಾವಳಿ ಸಂಭ್ರಮ ಮೂಚನೆ ದಿನದ ಕಾರ್ಯಕ್ರಮ ಬೊಕ್ಕ ಮುಗಿತಲ ಲೇಸು ಸೋಮವಾರ ನಡೆತಂಡು. ಬಂಟ್ವಾಳದ ಶಾಸಕರು ರಾಜೇಶ್ ನಾಯ್ಕ್, ಚಾರ್ಟರ್ಡ್ ಅಕೌಂಟೆಂಟ್ SS ನಾಯ್ಕ್ ಇಂಚ ಬಿನ್ನರನ ಸೇರಿಗೆಡು ಕುದ್ರೋಳಿ ಗೋಕರ್ಣನಾಥ ದೇವಸ್ಥಾನದ ಕೋಶಾಧಿಕಾರಿ R ಪದ್ಮರಾಜರಿಗೆ ನಮ್ಮ ಕುಡ್ಲ ಪ್ರಶಸ್ತಿ ಕೊಡ್ದು ಮರ್ಯಾದೆ ಬಲ್ತುಂಡು. ನಮ್ಮ ಕುಡ್ಲ ಚಾನೆಲ್ ಮೂಜ್ ತಿನ್ನುತ್ತ ದೀಪಾವಳಿ ಸಂಭ್ರಮ ಕಾರ್ಯಕ್ರಮವನ್ನು ನಡಪಾದಿತದು ಸೋಮವಾರ ಮುಗಿತಲ ಬೊಕ್ಕ ಪ್ರಶಸ್ತಿ ಕೊರ್ಪುನ ಲೇಸು ನಮ್ಮ ಕುಡ್ಲದ ಸ್ಟುಡಿಯೋಡು ಅಟ್ಟಣೆ ಆದಿತ್ತಂಡು. ಬಂಟ್ವಾಳದ ಶಾಸಕರು ರಾಜೇಶ್ ನಾಯ್ಕ್ ಉಳಿಪಾಡಿ ಕುತ್ತು ಮಲ್ಲಬಿನರಾದಿತ್ತರು. ಎನಂಪೇಟಿ ಗುರ್ಕಾರರು ವೆಂಕಟರಮಣ ಅಕ್ಕರಾಜು ಕಾರ್ಯಕ್ರಮ ಉದಿಪನ ಮಲ್ತರು.
ರಾಜೇಶ್ ನಾಯ್ಕ್ ಕಾರ್ಯಕ್ರಮವನ್ನು ಉದ್ದೇಶಿಸಿದ ಪಾತೆರ್ದು ನಮ್ಮ ಪರಂಪರೆ ಸಂಸ್ಕೃತಿ ಸಂಸ್ಕಾರನು ನಡಪ ಒಂದು ಬತ್ತನ ದೇಶ ನಮ್ಮವು ಆದುಂಡು ಅವಿಟ್ಲ ನಮ್ಮ ಕರಾವಳಿ ತರಾವರಿ ಸಂಸ್ಕೃತಿ ಉಪ್ಪುನ ಪ್ರದೇಶ ಆದಿತದ ನಮ್ಮ ಕುಡ್ಲ ವಾಹಿನಿ ಮಾತಾ ಧಾರ್ಮಿಕ ಕಾರ್ಯಕ್ರಮಗಳನ್ನು ಪ್ರಸಾರ ಮಲ್ತಂದು ಸರ್ವರಿಗ್ಲ ಸಭೆ ಒದಗಾತಂಡು ಅವಕ್ಕೆ ನಮ್ಮ ಸೊಲ್ಮೆ ಸಂದಾವುಡಂದು ಪಂಡೇರು 50-60 ಹೆಚ್ಚು ಭಾಷೆಗಳನ್ನು ಪ್ರಾದೇಶಿಕ ಭಾಷೆಗಳನ್ನು ಹೊಂದಿದ ಈ ದೇಶದಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನು ಕಂಡಂಥ ಈ ದೇಶ ಭಾರತ ದೇಶ ಅಂತ ಹೇಳಿದರು. ಖಂಡಿತವಾಗಿ ಅದಕ್ಕೆ ಕಾರಣ ಯಾಕೆಂದರೆ ನಾವು ನಡ್ಕೊಂಡ ರೀತಿ, ನಮ್ಮ ಹಿರಿಯರು ನಮ್ಮ ಪರಂಪರೆಗಳನ್ನು, ನಮ್ಮ ಸಂಸ್ಕೃತಿಗಳನ್ನು ಸಂಸ್ಕಾರಗಳನ್ನು ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಪ್ರೋತ್ಸಾಹ ಮಾಡಿಕೊಂಡು ಅದನ್ನು ಹೇಳಿಕೊಂಡು ನಡೆದು ಬಂದ ರೀತಿಯೇ ಅದರಿಂದಾಗಿ ಈ ನಮ್ಮ ದೇಶ ಈ ಥರ ಉಳಿದಿದೆ ಅಂತ ಹೇಳಲಿಕ್ಕೆ ನಾನು ಬಹಳಷ್ಟು ಖುಷಿಪಟ್ಟಿದ್ದೇನೆ. ಖಂಡಿತವಾಗಲೂ ಇದು 100ಕ್ಕೆ 100 ಸತ್ಯದ ವಿಷಯ. ನಮ್ಮ ದೇಶ ಸುಮಾರು 1000 ವರ್ಷಗಳ ದಾಸ್ಯತನದಲ್ಲಿ ಇದ್ದರೂ ಇವತ್ತಿಗೂ ತಮ್ಮತನವನ್ನು ಉಳಿಸ್ಕೊಂಡಿರೋದು ದೇಶ ಇದ್ದರೆ ಅದು ಭಾರತ ಅಂತ ನಾವು ಹೇಳಲಿಕ್ಕೆ ಭಾಳಷ್ಟು ಹೆಮ್ಮೆ ಪಡ್ತಾ ಇದ್ದೇನೆ. ಇದಕ್ಕೆ ಕಳೆದ 20 ವರ್ಷಗಳಿಂದ ಈ ಒಂದು ನಮ್ಮ ಕುಡ್ಲ ಚಾನೆಲ್ ನಮ್ಮ ಧಾರ್ಮಿಕ ಚಟುವಟಿಕೆಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯುವಂಥ ಎಲ್ಲ ಧಾರ್ಮಿಕ ಚಟುವಟಿಕೆಗಳನ್ನು ನಿರಂತರವಾಗಿ ಲಕ್ಷಕ್ಕೆ ಮಿಕ್ಕಿ ಜನಗಳಿಗೆ ನಿರಂತರವಾಗಿ ಅದರ ಸವಿಯನ್ನು ಉಣಿಸುವಂಥ ಕೆಲಸಗಳನ್ನು ಮಾಡಿದೆ ಅಂತ ಹೇಳಲಿಕ್ಕೆ ನಾವು ನಮ್ಮ ಕರ್ಕೇರ ಬ್ರದರ್ಸ್ ಮತ್ತು ಎಲ್ಲರಿಗೆ ನಾನು ಧನ್ಯವಾದಗಳು ಮತ್ತು ಕೃತಜ್ಞತೆಯನ್ನು ಹೇಳ್ತಾ ಇದ್ದೇನೆ. ವೆಂಕಟರಮಣ ಅಕ್ಕರಾಜು ಪಾತೆರ್ದು ನಮ್ಮ ಕುಡ್ಲ ಸಂಸ್ಥೆಗೆ ಎಡ್ಡೆಪ್ಪು ಬೈಕೇರ್. Culture decides customs. Customs decides values. Customs decides values. And value decides the society. Unless you have a good culture, you will not have a good custom. Unless you have a good custom and unless you practice the custom, you will not be passing on ethical, moral, good values to your younger generation, the next generation. And unless you pass on these values, then only you will have a better society. So the values decide the society. ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಕೋಶಾಧಿಕಾರಿ ವಕೀಲರು ಆರ್ ಪದ್ಮರಾಜರಿಗೆ ನಮ್ಮ ಕುಡ್ಲ ಪ್ರಶಸ್ತಿ ಕೊಡ್ದು ಮರ್ಯಾದೆ ಮಲ್ತೆರು. ನಮ್ಮ ಕುಡ್ಲ ತಾಪಕರು ಬಿಪಿ ಕರ್ಕೇರ ಪುದರಡು ಕೊರ್ಪುರ ಪ್ರಶಸ್ತಿನ ಜೈ ಭಾರತಿ ತರುಣ ವೃಂದ ಉರ್ವಾ ಹೊಗೆಬೈಲ್ ಈ ಸಂಸ್ಥೆಗೆ ಕೊಡ್ದು ಮರ್ಯಾದೆ ಮಲ್ತೆರು. ಹ್ಯಾಂಗ್ಯೂ ಐಸ್ ಕ್ರೀಂ ಪ್ರೈವೇಟ್ ಲಿಮಿಟೆಡ್ ಆಡಳಿತ ನಿರ್ದೇಶಕರು ಪ್ರದೀಪ್ ಜಿ ಪೈ, ಐಸಿಎಐ ಕುಡ್ಲ ಘಟಕದ ಗುರ್ಕಾರ್ಯರು ಎಸ್ಎಸ್ ನಾಯಕ್, ಬಂಟ್ವಾಳದ ಯಜಮಾನ ಇಂಡಸ್ಟ್ರೀಸ್ದ ಯಜಮಾನ್ಯರು ವರದರಾಜ್ ಪೈ, ಉದ್ಯಾವರದ ಜಯಲಕ್ಷ್ಮಿ ಸಿಲ್ಕ್ಸ್ ಆಡಳಿತ ಪಾಲ್ದಾರರು ಅಪರ್ಣ ಆರ್ ಹೆಗ್ಡೆ, ಎಸ್ಎಲ್ ಶೀಟ್ ಸಂಸ್ಥೆದ ಯಜಮಾನ್ಯರು ಪ್ರಶಾಂತ್ ಶೇಟ್, ಎಂಸಿಎಸ್ ಬ್ಯಾಂಕ್ ಮೂಡಬಿದ್ರದ ಚಂದ್ರಶೇಖರ್ ಪಾಲ್ದೊಂಡರು. ನಮ್ಮ ಕುಡ್ಲ ನಿರ್ದೇಶಕರು ಲೀಲಾಕ್ಷ್ ಬಿ ಕರ್ಕೇರರು ಒಟ್ಟುಗಿತ್ತರು. ದಯಾನಂದ ಕಟೀಲ್ ಬೊಕ್ಕ ನಿತಿನ್ ಸಾಲ್ಯನ್ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಕೇಂದ್ರ ಬೊಕ್ಕ ರಾಜ್ಯ ಸರ್ಕಾರದ ರೈತ ಕಾರ್ಮಿಕ ಭೂ ವಿರೋಧಿ ಕಾಯ್ದೆಗೆ ವಿರೋಧ ಮಲ್ತದು ಒಡಿಪು ಜಿಲ್ಲಾ ಕಾಂಗ್ರೆಸ್ ಒಡಿಪುಡು ಪ್ರತಿಭಟನೆ ನಡಪಾಂಡು. ಮಾಜಿ ಮಂತ್ರಿ ವಿನಯ್ ಕುಮಾರ್ ಸೊರಕೆ ಪಾಲ್ದೊಂಡರು. ಕೇಂದ್ರ ಬೊಕ್ಕ ರಾಜ್ಯ ಸರ್ಕಾರದ ರೈತ ಕಾರ್ಮಿಕ ಭೂ ವಿರೋಧಿ ಕಾಯ್ದೆಗೆ ವಿರೋಧ ಮಲ್ತದು ಒಡಿಪು ಜಿಲ್ಲಾ ಕಾಂಗ್ರೆಸ್ ಒಡಿಪುಡು ಪ್ರತಿಭಟನೆ ನಡಪಾಂಡು. ಪ್ರತಿಭಟನೆಯನ್ನು ಉದ್ದೇಶಿಸಿದ ಮಾಜಿ ಮಂತ್ರಿ ವಿನಯ್ ಕುಮಾರ್ ಸೊರಕೆ ಪಾತೆರ್ದು ರೈತ ಕಾರ್ಮಿಕ ವಿರೋಧಿ ಒವ್ವೇ ಕಾನೂನಿಗೂ ಕಾಂಗ್ರೆಸ್ ಪಕ್ಷ ವಿರೋಧ ಮಲ್ಪುಡು. ಈ ದೇಶದ ಬೆರಿಮುಲ್ಲು ಆದುಪ್ಪುನ ರೈತನ ಬಗೆಟ್ಟು ಸರ್ಕಾರ ಚಿಂತನೆ ನಡಪಾಡಾಯನ ಅಗತ್ಯ ಉಂಡು. ಎಜೆಂಡ ನನದ ದಿನಕ್ಕಳು ಪ್ರತಿಭಟನೆ ಜೋರಾಪುಣಂದು ಆರಯೇ ವ್ರತೋಚಾಯರು. ಕೇಂದ್ರ ಬೊಕ್ಕ ರಾಜ್ಯ ಸರ್ಕಾರದ ಜನ ವಿರೋಧಿ ರೈತ ವಿರೋಧಿ ನೀತಿಲಿನ ವಿರುದ್ಧ ಕಾರ್ಯಕರ್ತರು ಧಿಕ್ಕಾರ ಘೋಷಣೆಲೆತ್ತರು. ಆದರೆ ನಾವು ಇವತ್ತು ಧೈರ್ಯವಾಗಿ ಈ ಒಂದು ಉಡುಪಿಯ ಕೇಂದ್ರ ಸ್ಥಳದಲ್ಲಿ ಪ್ರದರ್ಶನ ಮಾಡುವಂಥ ಕೆಲಸ ಮಾಡಿದ್ದೀವಿ. ಈಗಲಾದರೂ ಕಣ್ಣು ಬಾಯಿ ಬಿಡಬೇಕು. ಈಗಲಾದರೂ ಇಷ್ಟೊಂದು ಜನ ಇವತ್ತು ಆ ಮಸೂದೆಗೆ ವಿರೋಧ ಇದ್ದಾರೆ. ಅದಕ್ಕೆ ರೈತರಿಗೆ ಮಾರಕವಾದಂಥ ಮಸೂದೆಯನ್ನು ವಾಪಸ್ ತಗೊಳ್ಳುವಂಥ ಕೆಲಸ ಸರ್ಕಾರಗಳು ಮಾಡಬೇಕು. ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಮಾಡಬೇಕು. ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕ, ಎಮರ್ಜೆನ್ಸಿ ಹೆಲ್ಪ್ಲೈನ್ ಫ್ರೆಂಡ್ಸ್ ಟಿಪ್ಪು ನಗರ, ರೆಡ್ ವಾಟ್ಸ್ಆಪ್ ಗ್ರೂಪ್ ಒಟ್ಟು ಸೇರಿಗೆಡು
ಸಾರ್ವಜನಿಕ ನೆತ್ತೆದಾನ ಶಿಬಿರ ಬಂಟ್ವಾಳದ ಲೊರಟೆ ಪದವು ಟಿಪ್ಪು ನಗರದ ಇರ್ಷಾದುಸ್ಸಿಬಿಯಾನ್ ಮದ್ರಸಾ ಸಭಾಂಗಣ ನಡೆತದೆ. ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕ, ಎಮರ್ಜೆನ್ಸಿ ಹೆಲ್ಪ್ಲೈನ್ ಫ್ರೆಂಡ್ಸ್ ಟಿಪ್ಪು ನಗರ ரெண்டு ವಾಟ್ಸ್ಆಪ್ ಗ್ರೂಪ್ ಒಟ್ಟು ಸೇರಿಗಿಡು ಕೆಎಂಸಿ ಆಸ್ಪತ್ರೆ ಕುಡ್ಲದ ಜೊತೆ ಸೇರಿಗಿಡು ಸಾರ್ವಜನಿಕ ನೆತ್ತೆದಾನ ಶಿಬಿರ ಬಂಟ್ವಾಳದ ಲೊರಟೆ ಪದವು ಟಿಪ್ಪು ನಗರದ ಇರ್ಷಾದುಸ್ಸಿಬಿಯಾನ್ ಮದ್ರಸಾ ಸಭಾಂಗಣ ನಡೆತದೆ. ಬದ್ರಿಯಾ ಜುಮ್ಮಾ ಪಳ್ಳಿ ಟಿಪ್ಪು ನಗರದ ಮಾಜಿ ಖತೀಬ್ ಹಾಜಿ ಕೆಎಂ ಅಬ್ದುಲ್ಲಾ ಮೌಲವಿ ಉಸ್ತಾದರು ದುವಾ ಪ್ರಾರ್ಥನೆ ನಡೆಪಾದು ನೆತ್ತೆದಾನ ಶಿಬಿರಕ್ಕೂ ಚಾಲನೆ ಕೊರಿಯರು. 52 ಜನ ನೆತ್ತೆದಾನ ಮಲ್ತೆರು. ದಾನಿನಿರ್ದು ನೆತ್ತೆರು ಒಟ್ಟು ಮಲ್ಪರೆ ಕೆಎಂಸಿ ಆಸ್ಪತ್ರೆ ಕುಡ್ಡದ ವೈದ್ಯಾಧಿಕಾರಿಗಳು ಒಬ್ಬ ಬೇಲದಕ್ಕಲು ಕರ್ತವ್ಯ ಹಿಡಿತಾರೆ. ದೇಶದ ರಕ್ಷಣೆಗಾಗಿ, ದೇಶದ ಭವಿಷ್ಯಕ್ಕಾಗಿ, ದೇಶದ ಐಕ್ಯತೆಗಾಗಿ ಅದನ್ನು ಉಪಯೋಗಿಸಿಕೊಳ್ಳುವಂತ ನಿಮ್ಮಲ್ಲಿ ವಿನಂತಿಸುತ್ತಾ, ಈಗ ಡ್ರಗ್ಸ್ ಬಗ್ಗೆ ನನ್ನ ನಕಾಶ್ ಹೇಳಿದ್ರು. ಈಗಾಗಲೇ ನನ್ನ ಒಂದು ಆಡಿಯೋ ವಿಡಿಯೋ ಬಹಳಷ್ಟು ವೈರಲ್ ಆಗಿದೆ. ಅದು ಡ್ರಗ್ಸ್ ಬಗ್ಗೆ ಗೊತ್ತಿರ್ಬೋದು. ಡ್ರಗ್ಸ್ ಏನು ಅದರ ಬಗ್ಗೆ ಇಶಾಲ ಇನ್ನೊಂದ್ಸಲ ನೀವು ಕರೆದ್ರೆ ನಾನು ಬರ್ತೇನೆ. ನಮ್ಮ ಟೈಲರಿಂಗ್ ಸೆಂಟರ್ ಕೂಡ ಇಲ್ಲಿ ಮಹಿಳೆಯರಿಗಾಗಿ ಇತ್ತು. ನನ್ನ ಬೆಂಗಲ್ ಕಾರ್ಯಕ್ರಮ ಕೂಡ ಇಲ್ಲಿ ಆಗಿದೆ. ಇನ್ನಷ್ಟು ದಿನ ನಮಗೆ ಸೇವೆ ಮಾಡಲಿಕ್ಕೆ ಎಲ್ಲ ತೌಫೀಕ್ ಇದರಲ್ಲಿ. ಆಸಿಫ್ ಬಾಬತ್ ಬಂದವರು ಇದೆಲ್ಲೂ ಮಾತಾಡ್ತಾರೆ. ನೋ ರಿಯಾಕ್ಷನ್ ಓನ್ಲಿ ಆಕ್ಷನ್, ನೋ ರಿಯಾಕ್ಷನ್ ಓನ್ಲಿ ಆಕ್ಷನ್. ನೀವು ನಿಮ್ಮಷ್ಟಕ್ಕೆ ನಿಮ್ಮ ಆನೆ ನಡೆದದ್ದೇ ದಾರಿ, ಆನೆ ನಡೆದ ಆನೆ ಅದು ಹೋದ ದಾರಿ, ಅದು ದಾರಿ ಆಗ್ತದೆ. ಆಸಿಫ್ ಅವರು ನಡೆದದ್ದೇ ದಾರಿ, ನೀವು ನಿಮ್ಮ ದಾರಿಯಲ್ಲಿ ಹೋಗಿ. ನಿಮ್ಮೊಟ್ಟಿಗೆ ಬಹಳ ಜನ ನಿಮ್ಮ ಹಿಂದೆ ಬರ್ತಾರೆ. ಕಾರ್ಯಕ್ರಮಡು ಆಸಿಫ್ ಆಪದ್ ಬಾಂಧವ, ಅಬೂಬಕರ್ ಉಳ್ಳಾಲ, ರಾಜಾ ಚಂಟಿಮಾರ್, ಐಶಾಕ್ ವಾಸ್, ಸುಲೈಮಾನ್, ರಫೀಕ್ ಮಾಸ್ಟರ್, ಇಕ್ಬಾಲ್ ಕನಕಮಜಲ್, ಮಹಮ್ಮದ್ ಹಾಜಿ ಕುಕ್ಕುವಳ್ಳಿ, ಮುನೀಶ್ ಬಂಟ್ವಾಳ ಬೊಕ್ಕ ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕದ ಕಾರ್ಯನಿರ್ವಾಹಕರು ಪಾಲ್ಗೊಂಡರು. ಪದವಿ ಕಲ್ತದು ಬೇಲೆದಾಂತಿನ ಚಿತ್ರದುರ್ಗದ ಜವನೆವರಿ ನಟ್ಟೊಂದು ಒಡಿಪುಗು ಬೈದ್ನ ಸಂಗತಿ ನಡೆತದನು. ಸಾಮಾಜಿಕ ಕಾರ್ಯಕರ್ತರಾದ ವಿಶು ಶೆಟ್ಟಿ ಬೊಕ್ಕ ತಾರನಾಥ್ ಜವನಿಗೆ ಸಮಾಧಾನ ಪಡೆದು ಆಸ್ಪತ್ರೆಗೆ ಸೇರ್ಸಾದು ಎಲ್ಲಗ ಮುಟ್ಟವನ ಬೇಲೆ ಮಾಲ್ತದೇರು. ಚಿತ್ರದುರ್ಗದ ಪದವಿ ಕಲ್ತ ದಿನ ಜವನೆ ಒರಿ ಬೇಲೆ ತಿಕ್ಕಂದೆ ಸಿನಿಮಾಡ್ದು ಉಮೇದು ಪಡೆದು ಅಕೇರಿಗೆ ಊರೂರು ಬಲಿ ಬರಂದು ನಟ್ಟೊಂದು ಒಡಿಪು ಶ್ರೀಕೃಷ್ಣ ಮಠದ ಬೀದಿ ಕೈತಲು ಸಾಮಾಜಿಕ ಕಾರ್ಯಕರ್ತರು ವಿಶು ಶೆಟ್ಟಿ ಅಂಬಲ್ಪಾಡಿ ಬೊಕ್ಕ ತಾರನಾಥ ಮೊಕ್ಲಿನ ಕಣ್ಣಿಗೆ ತೋಚಿದೆ. ಜವನಿಗೆ ಬುದ್ಧಿ ಪಂಡದು ಊರುಗು ಕಡಪುಡ್ದುಂಡು. ನಟ್ಟುಂಡ ಮಾತ್ರ ಬದುಕುಲಿಂದ ನಿರ್ಧಾರಗೂ ಬತ್ತನ ಜವನೆ ಬೇತೆ ಬೇತೆ ಕಡಿಟ್ಟು ನಟ್ಟೊಂದು ಅಕೇರಿಗೆ ಒಡಿಪುಗು ಬತ್ತದಿತ್ತೆ. ನಟ್ಟುಂಡ ಸಮಸ್ಯೆ ಪರಿಹಾರ ಆಪುಚಿಂದು ಜವನೆಗೆ ಸಮಾಧಾನ ಪಂಡದು ಆಯನ ಮನಸ್ಸು ಪರಿವರ್ತನೆ ಮಲ್ಪರೆ ಪುಣೈನ ವಿಶು ಶೆಟ್ಟಿ ಜವನೆನ ಆಸ್ಪತ್ರೆಗೆ ಪಾಡ್ದು ಮರ್ದು ಮಲ್ಪಾದು ಆಯನ ಇಲ್ಲಲ್ದ ಅಡ್ರೆಸ್ ನಾರ್ದು ಕಡಪುಡ್ದು ಕೊಡ್ತೇರು. ಜವನೆ ತೋಜಂದೆ ಆಯ್ನಡ್ದಾವರ ಪೋಡಿ ದಿನ ಇಲ್ಲಲ್ದಕ್ಕಲು ದೀಪಾವಳಿ ಆಚರಣೆ ಮಲ್ತದಿಜ್ಜೇರು. ಮಗೆ ಬೈದು ನಡ್ದಾವರ ಇಲ್ಲಲ್ದಕ್ಲಿಗೆ ಈ ಸರ್ತಿ ದೀಪಾವಳಿ ಗೌಜಿ ಹೆಚ್ಚಾತಂಡ. ಮಗನ ಇಲ್ಲಗ ಕೂಡ ಮುಟ್ಟಾಯ್ನ ಸಾಮಾಜಿಕ ಕಾರ್ಯಕರ್ತರಿಗೂ ಇಲ್ಲಲ್ದಕ್ಕಲು ಸೊಲ್ಮೆ ಸಂದಾದೇರು. ಬಜಪದ ಕುಡ್ಲ ವಿಮಾನ ನಿಲ್ದಾಣನು ಅದಾನಿ ಕಂಪನಿಗೆ ಕೊರ್ನೆಕ್ ಕಾಂಗ್ರೆಸ್ ಭಾರಿ ವಿರೋಧ ಮಲ್ಪುಂಡು. ಬುಧವಾರ ಕುಡ್ಲಾರ್ದ ಬಜಪೆಗೂ ದೊಂದಿ ಮೆರವಣಿಗೆ ದೀವೊಂದಾಂದು ಯುವ ಕಾಂಗ್ರೆಸ್ ಜಿಲ್ಲಾ ಗುರ್ಕಾರೆ ಬಿತುನ್ ರೈ ಪಂತೇರು ಆರು ಸುದ್ದಿ ಕೂಟಡು ಪಾತಿರ್ದು ಇಂಚ ಪಂತೇರು. ಕುಡ್ಲ ವಿಮಾನ ನಿಲ್ದಾಣನು ಅದಾನಿ ಕಂಪನಿಗೆ ಕೈಪಾಗತನೆಕ್ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಭಾರಿ ವಿರೋಧ ತೋಜಾದಡು. ಈ ಬಗೆಟ್ ಬುಧವಾರ ಕುಡ್ಲದ ಸರ್ಕ್ಯೂಟ್ ಹೌಸ್ ಇರ್ದು ಬಜಪೆ ವಿಮಾನ ನಿಲ್ದಾಣ ಮುಟ್ಟ ದೊಂದಿ ಮೆರವಣಿಗೆ ನಡಪಾವಡುಂದು ಮಾಜಿ ಮಂತ್ರಿ ಅಭಯ್ ಚಂದ್ರ ಜೈನ್ ಬೊಕ್ಕ ಯುವ ಕಾಂಗ್ರೆಸ್ ಜಿಲ್ಲಾ ಗುರ್ಕಾರರು ಮಿಥುನ್ ರೈ ಪಂತೇರು ಅಕಲು ಅಂಗಾರೆ ಕುಡ್ಲಡು ಸುದ್ದಿಗೊಟ್ಟುಡು ಪಾತಿರಿಯರು. ಏರ್ಪೋರ್ಟ್ ನು ಅದಾನಿ ಕಂಪನಿಗೆ 5 ವರ್ಷದ ಲೀಸ್ಗೆ ಕೇಂದ್ರ ಸರ್ಕಾರ ಕೊಡ್ತುಂಡು. ಪ್ರವೇಶ ದ್ವಾರದ ಎದುರು ಅದಾನಿ ಗ್ರೂಪ್ ಒಂದು ಪಾಡ್ತೇರು. ಇದಕ್ಕೆ ವಿರೋಧ ಮಲ್ತದು ಕಾಂಗ್ರೆಸ್ ಪಕ್ಷ ಬುಧವಾರ ದೊಂದಿ ಮೆರವಣಿಗೆ ದಿತ್ತಡು. ಬೆಂಗಳೂರು ಬೊಕ್ಕ ಗುಜರಾತ್ ವಿಮಾನ ನಿಲ್ದಾಣಲು ಖಾಸಗೀಕರಣ ಆತರು ಅಂಡ ಅವಳು ಕಂಪನಿದ ಪುದರ್ ಪಾಡ್ತಿಚರು. ಬೆಂಗಳೂರದ ಕೆಂಪೇಗೌಡ ವಿಮಾನ ನಿಲ್ದಾಣಂದು ಪುದರ್ ದಿತ್ತಂಡು. ಕಾಂಗ್ರೆಸ್ ಪಕ್ಷ ರಾಷ್ಟ್ರೀಕರಣ ಮಲ್ಪುಡು ಆಂಡ ಬಿಜೆಪಿ ದಕ್ಕಲು ಖಾಸಗೀಕರಣ ಮಲ್ಪುವರು. ವಿಮಾನ ನಿಲ್ದಾಣ ಗೂದಿನ ಅದಾನಿ ಪುದರ್ ದೆಪ್ಪು ನಡೆಮುಟ್ಟ ಪ್ರತಿಭಟನೆ ಕೈ ಬುಡ್ಪು ಜಾಂದು ಮಿಥುನ್ ರೈ ಪಂತೇರು. ನಮ್ಮ ಜಿಲ್ಲೆಯ ನಾಯಕರಿಗೆ, ನಮ್ಮ ಜಿಲ್ಲೆಯ ಶಾಸಕರಿಗೆ, ನಮ್ಮ ಜಿಲ್ಲೆಯ ಸಂಸದರಿಗೆ, ನಮ್ಮ ಜಿಲ್ಲೆಯ ಸಚಿವರಿಗೆ ಇಚ್ಛಾಶಕ್ತಿಯ ಕೊರತೆ ಇದೆ. ಬಹುಶಃ ಬೆಂಗಳೂರಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಂಬ ನಾಮಕರಣ ಆಗಿದೆ. ಮುಂಬೈಯಲ್ಲಿ ಛತ್ರಪತಿ ಶಿವಾಜಿ ಎಂಬ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಾಮಕರಣ ಆಗಿದೆ. ಕರ್ನಾಟಕದಲ್ಲಿರುವಂಥ 2 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಅದು ಬೆಂಗಳೂರು ಹಾಗೂ ಮಂಗಳೂರು. ನಮ್ಮ ಜಿಲ್ಲೆಯ ಸಂಸದರು,
ರಾಜ್ಯಾಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್ರವರಿಗೆ ಇಚ್ಛಾಶಕ್ತಿಯ ಕೊರತೆ ಇದೆ. ಈ ಇಚ್ಛಾಶಕ್ತಿಯ ಕೊರತೆಯಿಂದ ಇವತ್ತಿನವರೆಗೆ ಈ ನಮ್ಮ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ನಾಮಕರಣ ಮಾಡುವಂತಹ ಸಾಧ್ಯತೆ ಅವರ ಕೈಯಲ್ಲಿ ಆಗಲಿಲ್ಲ. ಬಹುಶಃ ಇದನ್ನು ನೇರವಾಗಿ ನಾನು ಆರೋಪವನ್ನು ಮಾಡ್ತಿದ್ದೇನೆ. ಇದು ಗಿವ್ ಆ್ಯಂಡ್ ಟೇಕ್ ಪಾಲಿಸಿ. ಏನು ಕೇಂದ್ರ ಸರ್ಕಾರ ಅಸ್ತಿತ್ವಕ್ಕೆ ಬರುವಂಥ ಸಂದರ್ಭದಲ್ಲಿ BJP ಪಕ್ಷದವರು ಅದಾನಿ ಅಂಬಾನಿಯಿಂದ ಕೋಟಿ ಕೋಟಿ ರೂಪಾಯಿ ಬಂಡವಾಳವನ್ನು ತೆಗೆದಿದ್ದಾರ, ಅವರಿಗೆ ಋಣವನ್ನು ಸಂಧಿಸುವಂಥ ಕೆಲಸ ಕಾರ್ಯವನ್ನು ಇವತ್ತು BJP ಪಕ್ಷದವರು ಮಾಡ್ತಿದ್ದಾರೆ. ಕಾಂಗ್ರೆಸ್ ಪಕ್ಷ ರಾಷ್ಟ್ರೀಯಕರಣಕ್ಕೆ ಒತ್ತು ಕೊಡುವಂತಹ ಪಕ್ಷ, BJP ಪಕ್ಷ ಖಾಸಗೀಕರಣಕ್ಕೆ ಒತ್ತು ಕೊಡುವಂಥ ಪಕ್ಷ. ಹಂತ ಹಂತವಾಗಿ ನಮ್ಮ ಜಿಲ್ಲೆಯ ಅಸ್ತಿತ್ವವನ್ನು ಸಂಪೂರ್ಣವಾಗಿ ನಶಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಬಹುಶಃ ಈ ಪ್ರತಿಭಟನೆಗೆ ಎಷ್ಟರವರೆಗೆ ನಮ್ಮ ಜಿಲ್ಲೆಯ ಮಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಶಾಶ್ವತವಾದಂತಹ ನಾಮಕರಣ ಆಗ್ತದ, ಅಷ್ಟರವರೆಗೆ ನಮ್ಮ ಹೋರಾಟ ನಾವು ನಿಲ್ಲಿಸುವುದಿಲ್ಲ. ಇಡೀ ನವಿ ಮಂಗಳೂರಿನ ನಿರ್ಮಾಣ ಮಾಡಿದವರು ಶ್ರೀನಿವಾಸ್ ಮಲ್ಯ. ಆದ್ದರಿಂದ ನನಗೆ ಅಪಾರವಾದಂಥ ಅವರ ಮೇಲೆ ಅಭಿಮಾನ. ಆದರೆ ಈಗಿನ ವಸ್ತುಸ್ಥಿತಿ ಬೇರೆ ಬೇರೆ ಇರೋದರಿಂದ ಅದರಲ್ಲಿ ನಾನು ಯಾವುದು, ಆದರೆ ಅದಾನಿಯ ಹೆಸರು ಇಟ್ಟದ್ದು ನನಗೆ ಭಾಳ ನೋವು ತಂದಿದೆ. ಅದಕ್ಕೆ ನಾನು ಕಠೋರವಾಗಿ ಅದನ್ನು ಖಂಡಿಸ್ತೇನೆ. ಯಾಕೆಂದರೆ ಈ ದೇಶಕ್ಕೂ ಅವರ ದೊಡ್ಡ ಕೊಡುಗೆ ಇಲ್ಲ. ನರೇಂದ್ರ ಮೋದಿಯವರು ಪ್ರಧಾನಿ ಆದ ಮೇಲೆ ಮಾತ್ರ ಅವರು ಇವತ್ತು ಮುಖಪುಟದಲ್ಲಿ ಬರ್ತಾ ಇದ್ದಾರೆ. ಅಂಥದ್ದು ಆಗಬಾರ್ದು. ಈ ದೇಶದಲ್ಲಿ ಆ ದಿನಗಳಲ್ಲಿ ಟಾಟಾ, ಬಿರ್ಲಾ, ಆಮೇಲೆ ವಾಕ್ಚಂದ್, ಹಿರಾಚಂದ್, ದೊಡ್ಡ ದೊಡ್ಡ ಕಂಪನಿ ಅವರೆಲ್ಲ ಇವತ್ತು ಮೂಲೆ ಗುಂಪು ಆಗ್ತಾ ಇದ್ದಾರೆ. ಪಕ್ಷದ ನಾಯಕರು ಸುದ್ದಿ ಕುಟೋಡಿದ್ದಾರೆ. ಕುಡ್ಲ ಪಚ್ಚನಾಡಿ ಬಂದಲೆದ ಶ್ರೀಮಂತ ರಾಜಗುಳಿಗ ಸನ್ನಿಧಿಡು ಪರಕ್ಕೆದ ಕೋಲ ನಡತ್ನ ಪೊರ್ತುಡು ಇಂಚಿಪ್ಪ ಕೊರಗಜ್ಜನ ಪದ ಪಂಡು ಮಲ್ಲ ಪುಗಡ್ತೆ ಪಡಿನ ಕಾರ್ತಿಕ್ಗೆ ತಮ್ಮನದ ಮರ್ಯಾದೆ ಮಲ್ತೆರು. ಧರ್ಮದರ್ಶಿ ಸತೀಶ್ ಬಂದಲೆ ಪಾಲಿಕೆ ಸದಸ್ಯರು ಸಂಗೀತ ನಾಯಕ್ ಪಾಲ್ದೊಂಡರು. ಕಾರ್ಲಾ ಹಿರ್ಗಾನದ ಆಣು ಕಾರ್ತಿಕ್ ಕೊರಗುಚ್ಚಿನ ಬಗೆಟ್ ಪಂತಿನ ಪದ ಸಾಮಾಜಿಕ ಜಾಲತಾಣಡು ಭಾರಿ ಸುದ್ದಿ ಆಯ್ನೆಡ್ದು ಬುಕ್ಕ ಕಾರ್ತಿಕ್ಗೆ ಬೇತೆ ಬೇತೆ ಸಂಘ ಸಂಸ್ಥೆಲು ತಮ್ಮನದ ಮರ್ಯಾದೆ ಮಲ್ತೊಂದಲ್ಲ. ಕುಡ್ಲ ಪಚ್ಚನಾಡಿದ ಬಂದಲಿಡು ರಾಜಗುಳಿಗ ದೈವ ಕ್ಷೇತ್ರಡು ಸುಮಾರು 8 ತಿಂಗಳೊಡ್ದು ಬೊಕ್ಕ ನಡತಿನ ಪರಕ್ಕೆದ ಕೋಲದ ಪೊರ್ತುಡು ಕಾರ್ತಿಕ್ಗೆ ತಮ್ಮನದ ಮರ್ಯಾದೆ ಲೇಸ್ ಅಟ್ಟನೆ ಆದಿತ್ತಂಡು. ಸಂಗೀತಗಾರ ಕಾರ್ತಿಕ್, ಮಹಾನಗರ ಪಾಲಿಕೆ ಸದಸ್ಯರು ಸಂಗೀತ ಆರ್ ನಾಯಕ್, ಧರ್ಮದರ್ಶಿ ಸತೀಶ್ ಬಂದಲೆ ಭಕ್ತಿ ರೀತಿದು ಕಾರ್ಯಕ್ರಮ ಉದಿಪನಾಂಡ್. ಕಾರ್ತಿಕ್ ಕೊರಗುಚ್ಚನ ಭಾರಿ ಪೊರ್ಲುದ ಪದ ಪಂಡದು ಅವಳು ಸೇರ್ದಿನ ಭಕ್ತರನ ಮನಸ್ಸುಗೆಂದ್ಯೆ. ಕ್ಷೇತ್ರದ ಲೆಕ್ಕಡು ಕಾರ್ತಿಕ್ಗೆ ಬಂಗಾರದ ಚೈನ್ ಪಾರ್ದು ತಮ್ಮನದ ಮರ್ಯಾದೆ ಮಲ್ತೆರು. ಸಂಗೀತ ಆರ್ ನಾಯಕ್ ಪಾತ್ರದು ಬಂದಲೆ ಬುಕ್ಕ ಕಾರ್ತಿಕ್ನ ಬಗೆಟ್ ಮೆಚ್ಚುಗೆ ತೆರಿಪಾಯಿರು. ಸೋಷಿಯಲ್ ಸರ್ವಿಸಿಂಗ್ ಬಂದಾಗ ನಮ್ಮ ಈ ಪರಿಸರ ಬಂದಲೆ ಪರಿಸರದ ಎತ್ತದ ಕೈ ಹಿಂದೆ ಬಂಪೇರು ತೋಂದೇ ಉಳ್ಳೆ ಒಂಜಿ ಏನಾಡಲ ಹುಷಾರಿಜಿ ಅದಂಡಲ ಸಹಾಯ ಅವಳು ಬಂದಾಗ ಏಪಲ ನಮ್ಮ ಪ್ರತಿಜನರ ಒಂಜಿ ಮುಂಡಾದಿತ್ತೊಳು ಎಪ್ಪಲ್ಲ ಅವ್ರು ಹಿಡಿಯುಬೇರು. ಅಂಚನೆ ಕೊರೋನಾದ ಟೈಮ್ಲ ಕಿಟ್ಟು ಕೊರ್ಪು ನಂಚಿನ ಕಾರ್ಯಕ್ರಮ ಮಸ್ತ್ ಇಲ್ಲ ಒಂಜಿ ಇಂಕ ಗೊತ್ತಿಟ್ಟು ಒಂಜಿ 400 ಇಲ್ಲ ಒಂಜಿ ಕಿಟ್ಟು ಕೊರ್ಪು ನಂಚಿನ ಕಾರ್ಯಕ್ರಮ ಅಲ್ಲ ನಮ್ಮ ಈ ಆಪಲ್ ಈ ಒಂಜಿ ಬಾಲೆ ಕಾರ್ತಿಕ್ ಪಂಪನ ಬಾಲೆ ಪನ್ನೀರ್ ಮುರಳಿ ಮುಟ್ಟ ಏರಿದ್ರೆ ಗೊತ್ತಿರ್ತೀವಿ ಅವಳು ಒಂಜಿ ವಿಡಿಯೋ ವೈರಲ್ ಆಯ್ಬಿಟ್ಟು ಮಾತೆರೆಗ್ಲ ಈ ಬಾಲದೊಂದು ಪರಿಶ್ರಮ. ಉದ್ಯಮಿ ಬಾಲಕೃಷ್ಣ, ದಿನೇಶ್ ಕಾಪು, ಸುಶೀಲ್ ಕುಮಾರ್, ಶೇಖರ್ ಪಾಲ್ದೊಂಡರು.
ನ್ಯಾಯಾಧೀಶರನ್ನ ಇಲ್ಲಡೆ ಮದ್ಮೆಂದು ಸುಳ್ಳು ಪಂಡದು ಜವಳಿ ಅಂಗಡಿರ್ದು 3 ಲಕ್ಷ ರೂಪಾಯಿ ಬಿಲ್ಲತ್ತ ಸೀರೆ ತರ್ಪುಡಾದು ಪೊಂಚುವರ್ತಿ ಪದರಡಾಯಿನ ಸಂಗತಿ ಬೆಂಗಳೂರು ನಡೆದಿದೆ. ಸಂಪಿಗೆಹಳ್ಳಿ ಪೊಲೀಸರು ಶಶಿಕಲಾ ಪನ್ಪುನಲ್ಲಿನ ಬಂಧನ ಮಲ್ತಿದರು. ನ್ಯಾಯಾಧೀಶರನ್ನ ಇಲ್ಲಡು ಬೇಲೆ ಮಲ್ತೊಂದಿತ್ತಿನ ಶಶಿಕಲಾ ಪುದರದ ಪೊಂಜುವರ್ತಿ ನ್ಯಾಯಾಧೀಶರನ್ನ ಇಲ್ಲಡು ಮದ್ಮೆ ಉಂಡುವುದು ಸುಳ್ಳು ಪಂಡದು ಜವಳಿ ಅಂಗಡಿಡ್ದು ಸೀರೆದು ತಂದು ಕಾಸು ಕೊರಂದೆ ಪದ್ರಾಡ ಆತನಲ್ಲಿನ ಬೆಂಗಳೂರು ಸಂಪಿಗೆಹಳ್ಳಿ ಪೊಲೀಸರು ಬಂಧನ ಮಲ್ತಿದರು. ಆಂಧ್ರಪ್ರದೇಶ ನೆಲ್ಲೂರ್ದ ಪೆಡಂ ಟೆಕ್ಸ್ಟೈಲ್ಸ್ ಪುದರ್ಡು ಸೀರೆ ಬೇರ ಮಲ್ತೊಂದಿತ್ತಿನ ಪೆಂಡಂ ಪನ್ಪುನರಿಗೆ ಫೋನ್ ಮಲ್ತದಿನ ಶಶಿಕಲಾ ತಾನು ನ್ಯಾಯಾಧೀಶರನ್ನ ಇಲ್ಲಡದ ಪಾತ್ರದಲ್ಲೇ ಸೀರೆ ಬೋರ್ಡೊಂದು ಆರ್ಡರ್ ಮಲ್ತದಲು ಒಟ್ಟು 3 ಲಕ್ಷ ಬೆಲೆತ್ತ ನೂತ ಇರುವ ಸೀರೆದ ತೊಂದಲು ಸೀರೆನ ನ್ಯಾಯಾಧೀಶರಿಗೆ ತೋಜಾದ ಕಾಸು ಕನತ ಕೊರ್ಪಂದು ನಂಬಾದು ಪದ್ರಾಡ ಆದಿತ್ತಲು ಅಂಗಡಿತ ಯಜಮಾನಿ ಕೊರ್ನ ದೂರದಂಚ ಪೊಲೀಸರು ಕಲ್ವಿದಿನ ಪತದು ನೂತ ಇರುವ ಸೀರೆಲ್ಲ ಸ್ವಾಧೀನೋಗುದ ತೊಂದರೆ. ದೀಪಾವಳಿ ಬೆನ್ನಿ ಸಾಗೋಲಿಗೆ ಸಂಬಂಧಪಟ್ಟ ಪರ್ವ. ತುಳುನಾಡಿನ ಆಳ್ದಿನ ಬಲಿಚಕ್ರವರ್ತಿನ ನಾಡ್ಗ ಅನಿ ಎದುಕೊನುವೆರು. ಬಂಟ್ವಾಳದ ಕಾಂಜಲ್ ಕೋಡಿಡು ಬಲೀಂದ್ರ ಪೂಜೆಡು ಪೊಂಚುವರ್ತಿ ಬಲೀಂದ್ರನ ಲೆತ್ತನವು ಇಸೇಸ ಆದಿತ್ತನು. ದೀಪಾವಳಿ ತುಳರು ಪಂಡ ಅವು ತುಳುನಾಡ್ದ ಬೆನ್ನಿ ಸಾಗೋಲಿಗೆ ಸಂಬಂಧಪಟ್ಟನ ಪರ್ವ. ತುಳುನಾಡಿನ ಆಳ್ದಿನ ಬಲಿಚಕ್ರವರ್ತಿನ ನಾಡ್ಗ ಎತ್ಕೊಂಡ ಬೋಂತೆಲ್ ತಿಂಗೊಲ್ದ ಪರ್ವ. ವಾಮನ ಮೂರ್ತಿ ಮೂಜಿ ಮುಟ್ಟು ಜಾಗೆ ಕೇಂದು ಬಲಿಚಕ್ರವರ್ತಿನ ಪಾತಾಳುಗು ತರ್ತುಂಡಲ ಆಯಗ ತುಳುನಾಡದ ಬಗೆಟ್ಟು ಮೋಕೆ ಅಳಿತಿಚಿ. ವರ್ಷುಡು ಮೂಜಿ ಸರ್ತಿ ತುಳುನಾಡು ಎಂಚ ಉಂಡುಂದು ಪಿಂತೊನುವೆ. ಆಟಿದ ಅಮಾಸೆಗೂ ಆಳು ಕಡಪುಡ್ದು ಸೋಣದ ಸಂಕ್ರಾಂತಿಗೂ ಅಪ್ಪನ ಕಡಪುಡ್ದು ಬೋಂತೆಲ್ ತಿಂಗೊಲ್ದ ಪರ್ಪುಗೂ ಆಯನೇ ಬತ್ತದು ತುಳುನಾಡು ಎಂಚ ಉಂಡುಂದು ತೆರಿಯನುವೆ. ಬೆನ್ನಿ ಸಾಗೋಲಿದಕಲು ಕಂಡುಡು ಬಾಕಿದಕಲು ತುಳಸಿ ಕಟ್ಟಿದ ಎದುರು ಬಲೀಂದ್ರನ ಲೆಪ್ಪುವೆರು. ಭೂತಸಾನ ಮಾಡಲುಡ್ಲ ಪರ್ಬ ಕರಿಪೆರೆ ಉಂಡು ಅಪಗ ಬಲಕಿಮರ ಪಾಡ್ದು ಬಲಿಯೇಂದ್ರನ ಲೆಪ್ಪುವೆರು. ತುಡರು ಪರ್ಪದ ಮೂಚಿನೇ ದಿನ ಬಲಿಪಾಟ್ಯದ ದಿನ ಪೊರ್ತು ಕಂತು ನಡೆದ ಬೊಕ್ಕ ಬಲಿಯೇಂದ್ರನ ಲೆಪ್ಪುವೆರು. ಬಂಟ್ವಾಳ ತಾಲೂಕು ಕಾಂಜಲಕೋಡಿ ಇಲ್ಲಡು ತುಳಸಿ ಕಟ್ಟದ ಎದುರು ಅಟ್ಟನೆ ಮಲ್ತನ ಬಲಿಯೇಂದ್ರ ಪೂಜೆಡು ಪೊಂಜುವರ್ತಿ ಬಲಿಯೇಂದ್ರನ ಲೆಪ್ಪುನ ಕ್ರಮ ಮಲ್ತನವು ವಿಶೇಷವಾದಿತ್ತಂಡು. ಕರ್ಗಲ್ಲು ಪೂಪು ನಗ ಜಾಲು ಪಾದೆ ಆನಗ ಉರ್ದು ಮದ್ದೊಲಿ ಆನಗ ಗೊಡ್ಡೆರ್ಮೆ ಗೋಣೆ ಆನಗ ಎರು ದಡ್ಡೆ ಆನಗ ತುಂಬೆ ದಡಿಟು ಕೂಟ ಆನಗ ನೆಕ್ಕಿ ದಡಿಟು ಆಟ ಆನಗ ದಂಬೆಲ್ಗು ಪಾಪು ಪಾಡ್ನಗ ಅಲೆಟ್ಟು ಬೊಲ್ಲೈ ಮುರ್ಕುನಗ ಬುರ್ಗುಂಜಿದ ಕಲೆ ಮಾಜಿನಗ ಕಲ್ಲ ಕೋರಿ ಕೆಲೆಪುನಗ ದಂಟೆದ ಅಜ್ಜಿ ಮದಿಮಲ್ ಆನಗ ಬಲ್ಲಮಲೆ ಸುಳ್ಳಮಲೆ ಒಂಜಾನಗ ಮಂಜಲ್ ಪಕ್ಕಿ ಮೈದೆರ್ಪುನಗ ಕುಟ್ರಿಂಜೆ ಕೊಡಿಯೇರ್ನಗ ನಂದಿಕೋಲು ಮುಕ್ಕುರ್ದಕ್ಕನಗ ಮೂಜಿ ದಿನತ ಉಚ್ಚಯ ಮೂಜಿ ದಿನತ ಬಲಿ ಕಂಡ ಕಂಡ ತುಡರು ತೂಯರ ಆಜಿ ದಿನತ ಪೊಲಿ ಕನೆಯರೆ ಆ ಊರ ಬಲಿ ಕೊನಲ ಈ ಪೂರ ಪೊಲಿ ಕೊನಲ ಆಟಿದ ಅಮಾವಾಸ್ಯೆಗೆ ಸೋಣದ ಸಂಕ್ರಾಂತಿಗೆ ಬೋತೆಲ್ದ ಕೊಡಿ ಪರ್ಬಗು ಆಜಿ ದಿನತ ಬಲಿ ಮೂಜಿ ದಿನತ ಪೊಲಿ ಕೊಂಡು ಪೋಲ ಬಲಿಯೇಂದ್ರ ಅರಕದ ಒಟ್ಟೆ ಓಡೋಡು ಮಾಯನದ ಮೊಂಟು ಜಲ್ಲೋಡು ಪೊಟ್ಟುಗಟ್ಟಿ ಪೊಡಿ ಬಜಿಲಿನ ಬಲಿದೆ ತೊನೆರೆ ಬಲ ಬಲಿಯೇಂದ್ರ ಆ ಊರ ಬಲಿ ಕನಲ ಈ ಊರ ಪೊಲಿ ಕನಲ ಬಲ ಬಲಿಯೇಂದ್ರ ಕೂ